ಲಯನ್ಸ್ ಅಂಡ್ ಲಿಯೋ ಕ್ಲಬ್ ಮಂಗಳೂರು ನೇತ್ರಾವತಿ ನೇತೃತ್ವದಲ್ಲಿ ಮಂಗಳೂರಿನ ನಂತೂರು ಜಂಕ್ಷನ್ನಲ್ಲಿ ಶುದ್ಧ ನೀರಿನ ಘಟಕ ಉದ್ಘಾಟನೆಗೊಂಡಿತು. ಈಗಾಗಲೇ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಲಯನ್ಸ್ ಅಂಡ್ ಲಿಯೋ ಕ್ಲಬ್ ಮಂಗಳೂರು ನೇತ್ರಾವತಿ ಇದೀಗ ಮಂಗಳೂರಿನ ನಂತೂರು ಜಂಕ್ಷನ್ನಲ್ಲಿ ಶುದ್ಧ ನೀರಿನ ಘಟಕ ಸಾರ್ವಜನಿಕರಿಗೆ ಕೊಡುಗೆಯಾಗಿ ನೀಡಿದೆ. ಇಂದು ಇದರ ಉದ್ಘಾಟನಾ ಸಮಾರಂಭ ಜರುಗಿತು. ಇನ್ನು ಲಯನ್ಸ್ ಕ್ಲಬ್ ಜಿಲ್ಲಾ ಗವರ್ನರ್ ಡಾ ಗೀತಾ ಪ್ರಕಾಶ್ ಅವರು ರಿಬ್ಬನ್ ಹಾಗೂ ದೀಪ ಬೆಳಗಿಸಿ ಶುದ್ಧ ನೀರಿನ ಘಟಕವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಹಿಳೆಯರಿಗೆ ಸಮಾಜದ ಸಮಸ್ಯೆಗಳ ಅರಿವು ಮೂಡಿದಾಗ ಮಾತ್ರ ಸಮಾಜಕ್ಕೆ ಉತ್ತಮ ಕೆಲಸ ಆಗುತ್ತೆ ಎಂಬುದಕ್ಕೆ ಇದುವೇ ಸಾಕ್ಷಿ ಅಂತ ಹೇಳಿದರು. ಮಹಿಳೆಯರಿಗೆ ಸಮಾಜದ ಸಮಸ್ಯೆಗಳ ಅರಿವು ಮೂಡಿದಾಗ ಯಾವ ರೀತಿಯಾಗಿ ಉತ್ತಮವಾಗಿ ಕಾರ್ಯರೂಪಕ್ಕೆ ತಂದು ಅದನ್ನು ಅನುಷ್ಠಾನ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ನೀರಿನ ವ್ಯವಸ್ಥೆಯ ಒಂದು ಉದಾಹರಣೆ. ಯಾಕಂದರೆ ಇಷ್ಟು ನಿಬಿಡವಾದ ಜನಸಂದಣಿ ಇರುವಂಥ ಈ ನಂತೂರು ಸರ್ಕಲ್ನ ಆಸ್ಪಾಸಲ್ಲಿ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದರೆ ಒಂದು ಟಾಯ್ಲೆಟ್ ಮತ್ತು ನೀರಿನ ವ್ಯವಸ್ಥೆ. ಎಲ್ಲಿ ನಾವು ಸಿಟಿಯಲ್ಲಿ ಹೋದಾಗ ಟಾಯ್ಲೆಟಿನ ವ್ಯವಸ್ಥೆ ಇರುವುದಿಲ್ಲ ಅಥವಾ ನೀರು ಕುಡಿಯಲಿಕ್ಕೆ ನೀರು ಕೂಡ ಸಿಗುವುದಿಲ್ಲ. ಆದ್ದರಿಂದ ಇವತ್ತು ಈ ಸಮಸ್ಯೆಯನ್ನು ಮನಗಂಡು ಇಲ್ಲಿನ ಸ್ಥಳೀಯರೊಟ್ಟಿಗೆ ವಿಚಾರ ವಿನಿಮಯ ಮಾಡಿ ಲಯನ್ಸ್ ಕ್ಲಬ್ಬಿನ ಮೂಲಕ ಈ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ತದಬಳಿಕ ಕಾರ್ಪೊರೇಟರ್ ಕೆ ಮನೋಹರ್ ಶೆಟ್ಟಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸೇವೆ ಮಾಡಲಿ ಅಂತ ಶುಭ ಹಾರೈಸಿದರು. ಲಯನ್ಸ್ನ ಹೊಡೆದಿದ್ದು ನನಗೆ ನನ್ನ ವಾರ್ಡಿಗೆ ಇದು ಎರಡನೇ ಸೇವೆ. ಒಂದು, ನಾನು ಮಲ್ಲಿಗಟ್ಟೆ ಬಸ್ ಸ್ಟ್ಯಾಂಡಲ್ಲಿ ಭಾಳ ಜನ ನಿಂತ್ಕೊಂಡು ತುಂಬ ವರ್ಷದಿಂದ ಬಸ್ ಸ್ಟ್ಯಾಂಡ್ ಹೋಗಿತ್ತು. ಕೇಳಿದ ಕೂಡಲೇ ಲಯನ್ಸ್ ಕ್ಲಬ್ ವತಿಯಿಂದ ಮಾಡಿಕೊಟ್ಟಿದ್ದಾರೆ. ಇದು ನಿಮ್ಮದು ಎರಡನೇದು ಸೇವೆ. ಇದರಲ್ಲಿ ಸಂಪೂರ್ಣ ಮಹಿಳೆಯರೇ ತೊಡಗಿಸಿಕೊಂಡದ್ದು ವಿಶೇಷ. ನಿಮ್ಮದು ಮಹಿಳಾ ಘಟಕವೇ ನನಗೆ ಇಂಥ ಸೇವೆ ಮಾಡಿಕೊಟ್ಟದ್ದು ಭಾಳ ವಿಶೇಷವಾಗಿದೆ. ನೀವು ಸಮಾಜ ಸೇವೆ, ನೀವು ಹೇಳಿದ್ರಿ ವಿ ಆರ್ ರೆಡಿ ಟು ಸರ್ವ್. ನಿಮಗೆ ಸೇವೆ ಮಾಡಲಿಕ್ಕೆ ನಾವು ಜಾಗ ತೋರಿಸ್ತೇವೆ ಮುಂದಿನ ದಿನಗಳಲ್ಲಿ ಸರ್. ಇನ್ನೂ ಸಹ ಸಮಾಜಕ್ಕೆ ತುಂಬ ಸೇವೆ ಮಾಡಲಿಕ್ಕೆ ಉಂಟು. ಆದ್ದರಿಂದ ಮುಂದಿನ ದಿನಗಳಲ್ಲಿಯೂ ನಿಮ್ಮ ಈ ಸೇವೆಯನ್ನು ಸದಾ ಬಯಸುತ್ತಾ. ಈ ವೇಳೆ ಲಯನ್ಸ್ ಕ್ಲಬ್ ನೇತ್ರಾವತಿ ಅಧ್ಯಕ್ಷೆ ಲಯನ್ ವಿಜಯಲಕ್ಷ್ಮಿ ರೈ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಈ ವೇಳೆ ಕಾರ್ಪೊರೇಟರ್ ಕಾವ್ಯ ನಟರಾಜ್ ಆಳ್ವಾ, ಲಯನ್ಸ್ ಕ್ಲಬ್ ಪ್ರಾಂತ್ಯ ಅಧ್ಯಕ್ಷೆ ಗೀತಾ ಆರ್, ವಲಯ ಅಧ್ಯಕ್ಷ ವಿಲ್ಸನ್ ದಿವಾಕರ್, ಕಾರ್ಯದರ್ಶಿ ಚಂದ್ರಕಲಾರಾವ್, ಖಜಾಂಜಿ ವಿದ್ಯಾ ಶೆಟ್ಟಿ, ಲಿಯೋ ಜಿಲ್ಲಾಧ್ಯಕ್ಷೆ ಶಿಬನಿ ಶೆಟ್ಟಿ, ಲಿಯೋ ಕ್ಲಬ್ ಅಧ್ಯಕ್ಷ ಸ್ವಸ್ತಿಕ್ ಶೆಟ್ಟಿ, ಲಿಯೋ ಕ್ಲಬ್ ಕಾರ್ಯದರ್ಶಿ ಪ್ರಾಪ್ತಿ ಶೆಟ್ಟಿ, ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಪ್ರಕಾಶ್ ಕಲ್ಪನೆ, ಗೌರವಾಧ್ಯಕ್ಷ ಗಣೇಶ್ ಆಚಾರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಮಂಗಳೂರು ನಗರದಲ್ಲಿ ಲಯನ್ ಉಮನಾಥ್ ನೇತೃತ್ವದಲ್ಲಿ 6ನೇ ನೀರಿನ ಘಟಕ ಸಾರ್ವಜನಿಕರಿಗೆ ಸದುಪಯೋಗವಾಗ್ತಾ ಇದೆ. ಇದೇ ವೇಳೆ ಹಿರಿಯ ಆಟೋ ರಿಕ್ಷಾ ಚಾಲಕ ಮೋನಪ್ಪ ಅವರನ್ನ ಲಯನ್ಸ್ ಅಂಡ್ ಲಿಯೋ ಕ್ಲಬ್ ಮಂಗಳೂರು ನೇತ್ರಾವತಿ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.